ಇದು ಕೂಡ ಚೊಲ್ರ ಬಿಸಿಯಲ್ಲ ಇಟ್ಟಾಗು ಹಿಂದೆ ಚೆನ್ನುತ್ತಾ ಇದ್ದಾರೆ ಭಾರಿ ಪಲ್ಕ ಬರ್ದಾರಿ ಸ್ಟೇಜಲ್ಲಿ ಸಲಪಿ ಮಾರಕ್ಕೆ ಸಲಾಮ್ ಇಡೋತೀರಾ ಸಲಪಿ ಮಾರ ಕಣ್ಣೋಡ ಮೊಗತಿರ್ತನು ಅದಕ್ಕೆ ಪೊದು ಕೊಡ್ಕೋತೀರಾ ಇಂದು ಸೈಯದ್ ಮದನಿ ದರ್ಗತಿಗೆ ಬೀಗಡ ಅಂತ ಹೇಳಿದ್ರು ಬಿಳಿಚೋಂಬಂಡೆ ಆ ಇಬ್ರಾಹಿಂ ಗೂನಡ್ಕ ಅಂತ ಹೇಳಿದ್ರು ಆಫೀಸರ್ ಆರ್ಡರ್ ಹಾಕಿ ಕೊಡ್ಕೋಕ್ಕೂ ಕಾರಣ ಆದ ವ್ಯಕ್ತಿ ಒಂದು ಸೆಲ್ಫಿ ಐತಿಕ್ರ ಅಂತ சொல்றது நான் ஓபன் சொல்றேன் பேர் வேணும்டாகி நண்ட விட்டு வரும் டீடைல் சொல்றேன் இப்ப நீங்க செல்ஃபி ஆவா ಕಟ್ಟರಾರು ಬೆಚ್ಚರಾರು ನಿಮಗೆ சொல்றாரு ಅವಳ ಎಲ್ಕೊಂಡು ಪ್ರಮಾಣ ಆಗಿದ್ದು சொல்ற ನನಗಿಂದ ಹಾಕಿರ ಅಂತ ನರೇಂದ್ರ ಮೋದಿ ನೋಟು ಬ್ಯಾನ್ ಹಾಕಲ್ ಪಿನ್ನ ಎಲ್ಲಾರ ಕೀಸಲು ಕಾಸು ಬಂದಿರಿ ನೇಚ ಕೊಡ್ತಿರೋ ಅವ್ರು ಚಲವಾಕ್ರನೋ ಎಲ್ಲೋ ಲಿಮಿಟ್ ಇಲ್ಲ ಚಲವಾಕ್ರಿ ಕಾಸಿಗೆ ನಿರ್ಬಂಧ ಬಂದ್ರಿ ಕಾಸಿಗೆ ಕಡಿವಾಳ ಬಂದ್ರಿ ಆದಾಯ ಕೊಂಜಿ ತಿಕ್ಕಮಯ್ಯ ಆಯಂಗ ಸೈಯದ್ ಮದನಿ ಇತಿಹಾಸ ನಿಂಗೆ ಪೀಡಿದಂಟ ಆಯಂಗಿ ನಿಂಗೆ ಈ ಪಲ್ಕ ಚೆಲ್ಲಲ್ಲ ಅಂತ ನೀನುಂಟ ಈ ಉಲ್ಲಾಂತ ಬರ್ದವಿ ಇಲ್ಲ ಎವಡೆ ಮಾಸದ ಬದಲು ಬೆನ್ನವರು ಏದಾ ಕೇರಳದ ಉಂಟಾಗಿ ಎಂದೂ ಬಿಡಿಲ್ಲ ಕೊಡ್ತವರು ತಲೆಗೆಟ್ಟು ಮಾತ್ರ ಬಿಡಿಲ್ಲ ಮಾಡಿ ಬೇರೆ ಎಂದಕ್ಕೂ ಬಿಡಿಲ್ಲ ಊದಿ ಚೇತ ಊದಿಯು ಆರ ಕ್ಯಾಸೆಟ್ ನೋಡಿದ್ದು ಸ್ವಂತ ಹದೀಸ್ ಸ್ಟಡಿ ಆಗಿ ಹೊಸ್ತಾದ ಮಾರ ನಿಗಲುಟ್ಟಿಲ್ಲ ನಿಗಲುಟ್ಟಾಗಂತ ಹೊಸ್ತಾದ ಮಾರ ಈ ಪಲ್ಕ ನಿಂಗೆ ಚೆಲ್ಲಲ್ಲ ಅಂತ ಮದನಿ ತಂಗಳ ದರ್ಬಾರ್ಗೆ ಒಂದು ಕ್ಷಾಮ ಬಂತಿಲ್ಲ ಮದನಿ ತಂಗಳ ದರ್ಬಾರ್ಲಿ ಏನೋ ಅನಾಹುತ ನಡೆದಿಲ್ಲ 74 ಬೆಲ್ಲ ಎವಡ ಎಂಡ ಇಳಿದಂತು ಹಿರಿಯಗಳ ಕೇಟು ನೋಡೋರು ಮದನಿ ತಂಗಳ ಗೇಟ್ ಮುಟ್ಟ ಬಂದ ಬೆಲ್ಲ ತರೋಪಯ್ಯ ಕೇರಳ ಕರ್ನಾಟಕ ಪೇಡ್ ಪಾಟಿಯ ಚಂದ್ರನ್ ಉಲ್ಲಾಲ್ತಿಗೆ ಬಂತು ಅದ್ರ ಪಿನ್ನ ಒಬ್ಬರಿಗೆ ಜೈಲಿಗೆ ನಗಲ ಹಲ್ಪಗೆ ನಂಬಲಾಕಿ ನರಸಿಂಹರಾವ್ ಅಧೇರಿಗೆ ಬಂದರೆ ಇದೇ ನಗಲ ತರಗತಿಗೆ ಪಿನ್ನ ಆ ಮನುಷ್ಯ ಚೆಂಚಿದ್ದಿಲ್ಲ ಆ ಮನುಷ್ಯ ಪಿನ್ನ ಅಧಿಕಾರಕ್ಕೆ ಬಂದಿಲ್ಲ ಈಗಂತ ನೆಲ ಈ ನೆಲ ನಗರ ಬಂದ ಕಾಲಿಬೋಲಿ ಮಾತ್ರ ಅಲ್ಲ ಈಗ ಈ ನೆಲವೇ ಅಲ್ಲಾದ ಒಲಿಯಾರೆ ಸಜಿಪಾವಸ್ಥಾದಲ್ಲಿ ನಡೆದ ನೆಲ ಇದೇ ಮೊಯ್ದೀನ್ ಬಾಬಾ ಚಂದ್ರನಿಗೆ ಹಿಂಡು ಮೊಯ್ದೀನ್ ಬಾಬಾ ಒಲಿಯುಲ್ಲಾ ಚಂದ್ರನಿಗೆ ಹಿಂಡು ಮಡುವುದು ಒಲಿಯುಲ್ಲಾದ ಉಸ್ತಾದಾಯ ಆ ಮಹಾನ್ ಒಂದೇ ನೆಲ ಇದೆ ಸೈಯದ ಮದನಿಗೆ ಹಕ್ಕು ತಿನ್ನೋದು ನಂಗೆ ಬೇಡಿಗೆ ಬಿಟ್ಟಾಗ ನಂಗೆ ಉಲ್ಲಾಂತಂಗ ನಂಗೆ ಎಲ್ಲ ವಾದಿಸೋದಾದ್ರೆ ಅಯಲ್ಗೆ ಹಿಂಡು ಮಂಗಿಲ ತಿಂಡಿ ಅದು ನನಗೆ ಉಲ್ಲಾಂತ ಬಂದೆ ನಿಂಗೆ ಉಲ್ಲಾಂತ ಬುದ್ಧಾಂಪ್ಲವ ನನ್ನ ತಂದಲ್ಲಿ ನಿಂಗೆ ಸ್ಥಾನ ಇಬ್ರಾಹಿಂ ಕೂನಡ್ಕ ಉಲ್ಲಾಂತ ಬುದ್ಧಾಂಪ್ಲವ ಅಲ್ಲ ಉಲ್ಲಾಂತ ಜಮಾತು ಬಂದ್ರ ಇಬ್ರಾಹಿಂ ಕೂನಡ್ಕ ಎಂದ್ರೆ ಚಂತು ಕಾಂಗ್ರೆಸ್ ಎಲ್ಲಾರ್ಗೂ ಬಿಡಿ ಇಪ್ಪ ಇಲ್ಲಿ ಬಿಜೆಪಿ ಮುಂದೆ ಬಿಡಿಸಿಕೊಂಡು ஒரு व्यक्ति ஒரு போலீஸ் ஒரு ಮುಸ್ಲಿಂ ಅಧಿಕಾರಿ ಜಂಡು ಬಡ ಸಸ್ಪೆಂಡ್ ಆಯ್ತಿದ್ದಂಗೆ ಅದೇ ಊರಿಂದ ಬೀಗ ತಾಕೋಲು ಬಿಡಿಸೋಕೆ ಬಂದು ಅದೇ ಇಬ್ರಾಹಿಂ ಕೂನಡ್ಕ ಜಮಾತ್ರ ಜಂಡು ಕಂಡಾಕೆ ஒரு ವ್ಯಕ್ತಿ ನಿಂತೆಂಗೆ ಅದು ಇಬ್ರಾಹಿಂ ಕೂನಡ್ಕ ತನ್ನ ಮೂತೊಳಗು ಮರ್ಚಿದಾಗುವುದು ಮೂತೊಂಡ ಮಕ್ಕಳಿಗೆ ಹಕ್ಕು ಕೊಡ್ಕ ಬರುವುದುಂಟು ಡೂಪ್ಲಿಕೇಟ್ ರೆಕಾರ್ಡ್ ಉಂಟಾಗಿದ್ದು ಅಪ್ಪಗೆ ಮೂರನೇ ಮಕ್ಕಂತೆ ರೆಕಾರ್ಡ್ ಹಾಕಿ ಒಂದು ವ್ಯಕ್ತಿ ನಂಗೆ ಅದು ಇಬ್ರಾಹಿಂ ಕೂನಡ್ಕ ನಿಗಂತ ಅಲ್ಬೇಡ ಆ ರೆಕಾರ್ಡ್ ಕೊಡ್ತಾರೆ ಹುಡುಕೊಂಡು ಚಂದವರು ಮನೆ ಇಂತೆ ಪಾಪ ತಂಗಿ ಇಂದಿರಾ ಗಾಂಧಿ ಕಾಲದಲ್ಲಿ ಹುಡುಕೊಂಡು ಚಂದವರು ಅಗ ಕೊಡ್ತೋಗಿದ್ದಾರೆ ಅಗಂತ 1000 ಗಟ್ಟಲೆ ಅಗ ಮೂಗುಲೆ ತಯಾರಾಗಿದೆ ಪಾವ ತಂಗಿ ಎತ್ತು ಮಾಡ್ತಾರೆ ಆದ್ರೆ ಮುಳುಗಿ ತಿಂಡದಾಯ ಒಂದು ಸಸ್ಪೆಂಡ್ ಆಯ ಅಧಿಕಾರಿ ಸಿಕ್ಕಿದೆ ಇಬ್ರಾಹಿಂ ಕೂನಡ್ಕ ಇನ್ನೊಂದಾರ ತಿಳಿವು ಬರು ನಾ ತಂಡ ಹಂಗ ಕಟ್ಟಾರಿ ಹಿಂಗ ಕಟ್ಟಾರಿ ಈ 3 ವರ್ಷದಲ್ಲಿ ಈ ಮನುಷ್ಯಕ್ಕೆ ಕೊಟ್ಟ ನಂಬಲ ಅದು ಒಂದ ಜಂಡ 4 ಬಟ್ಟ ಅಧಿಕಾರಿ ಮೇಲೆ ಕಟ್ಟಾರೆ ಜಿಯೇ ಬಾವ ಅಯ್ಯಲ್ಗೆ ಉಲ್ಲಾಂತ ಎಲ್ಲ ಬಿಡ್ಕೊಂಡು ಅಯ್ಯ ಮಚುಂಚಿ ಇದೇ ಉಲ್ಲಾಂತ ಮಂಗಲಿಟ್ಟು ಬಂದರು ಅಯ್ಯಲ್ಗೆ ಬರೋ ಕೇಳ್ತಿಲ್ಲ ಒಂದು KS ಅಧಿಕಾರಿ ಅಯ್ಯಲ್ ಬರೋ ಕೇಳ್ತಿಲ್ಲ ಮಂಗಳೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆಯ AM ಖಾನ್ ಅಯ್ಯ ಅನುಪೈತಿಂಗು ಅಯ್ಯಲ್ಗೆ ಬರೋ ಕೇಳ್ತಿಲ್ಲ ಅಯ್ಯಲ್ ಕೂಡದೆಲ್ಲ ತಲುಪಿಡಿ ಈ ಮನುಷ್ಯ ಬಂದು ಉಂಟುವಲ್ಲ ಕಾರಣ ಈ ಮನುಷ್ಯ ಅದೇ ಕ್ವಾಲಿಟಿ ಈಗಂತ ಕ್ವಾಲಿಟಿ ಅಂದ್ರೆ ನೀವು ಬಿಡಿಸೋಮಂಡಾರ ಆ ಹಲ್ರತ್ತಿಗೆ ಖಂಡಿತ 3 ವರ್ಷಕ್ಕೆ ಬಂದಲು ಎಂತ ಅಪಜಯ ನಿಂಗೈರ ಅದೇ ಅಪಜಯ ಇಚ್ಛಾ ಅಲ್ಲ ನಿಂಗ ಹೋಗುವುದು ಇದು ನನ್ನ ಶಾಪ್ ಅಲ್ಲ ಇದು ನನ್ನ ವಾಸ್ತವ ವಿಷಯತೆ ಮುನ್ನೂರು ಬೈಕರ್ ಸ್ಟೈಲ್ ಐತಿದ್ರಿ ಇನ್ನೂ ಒಂದು ದಿವಸ ಚಲ್ರೆ ರಶೀದ್ ಆಗಿ ಒಂದು ಬೆಂಗಳೂರಿಗೆ ಕೆಟ್ಟಿದ್ರಿ ನನ್ನ ಕೈ ಚಂದ ರೂಮ್ಗೆ ನಾನು ಪೋಯ
അയാൾ ഭാര്യ ബേജാറിലുണ്ടോ അയാൾ ചെന്ന റിസൾട്ട് വയ്ക്കുന്നത് അയാളെ കണ്ണിൽ തന്നെ ഓടി കളിച്ചുകൊണ്ടിരുന്നിട്ട് ഞാൻ കേട്ട എന്താ ഇത്ര തരത്തിലുള്ള ഞാൻ കണ്ട പോലെ ഒരു വ്യക്തിന്റെ നിങ്ങൾക്ക് പിടിയുന്നു ഞാൻ റസീദാജിന് തപ്പിണ്ടെങ്കിൽ അയാളെ എതിരിലെ പേര് വിളിച്ചത് ചൊല്ലുന്നു പേടിക്കുന്ന വ്യക്തിയല്ല അത് മിനിസ്റ്റർ ಸಮ നിങ്ങൾക്ക് പിടിയുണ്ടോ ಈ ಜುಮಾಕು ಮತ್ತು ನಗಲ ಸರ್ಕಾರದಲ್ಲಿ ಎದುರಿಟ್ಟು ಜುಮಾ ಹಾಕಿದೆ ನನಗೆ ಆ ಪೇಡಿಲ್ಲ ನನಗೆ ಪೇಡಿನಲ್ಲಿ ಅಲ್ಲಾಹ್ ರಸೂಲರು ಅಲ್ಲಾಹ್ ಒಲಿಯುಳ್ಳವರ ಪೇಡಿ ಮಾತ್ರ ರಸೀದಾಜಿನೋട് ಕೇಟು ಮತ್ತು ಅಯಾಳ ಸಂಭವ ಚಂದೆ ಜಮೀರಿನ ಚೆಲ್ಲುವ ಮಂತ್ರಿ ಅಯಾಳ ಇನ್ಸಲ್ಟ್ ಆಗಿದೆ ನಿಂದ ಬರ್ತಿಲ್ಲ ಮಾರಿ ನಾ ಬೈತಾಲ ಈ ಜಮೀರು ಚೆಲ್ಲಿಂಗಾರಿ ಇದೇ ತರಗತಿ ಬಂತು 10 ಲಕ್ಷ ಘೋಷಣೆ ಹಾಕಿದ ಮನುಷ್ಯ ಅದೇನ ಬಂತು ಬದಲಾಗಿತ್ತು ನಗರ ರಾಯತ ಮುಸ್ತಫಾ ಕೂಡ ಚಂದದಾಯ ಅದೇ ಪಿತ್ತಲ ಮಾರೆ ಪಂಕ ಕೇಳಿದೆ ಅಯಲ ಬೇಜಾರಾಗಿತ್ತು ನಾ ಚಂದ ರಸೀದಾಜಿ ಇದು ನಿಂಗಳ ಒಂತರ ಪ್ರಶ್ನಲ್ಲ 55 ಕಮಿಟಿ ಮಾಡಿಲ್ಲ ನಗಲ ಉಲ್ಗದ ತೀರ್ಮಾನ ಸಿಕ್ಕರೆ ಅದು ರಸೀದಾಜಿ ನಗಲ ಅಧ್ಯಕ್ಷ ಅಂತಂದು ನನಗೆ 5 ವರ್ಷಕ್ಕೆ ಹೇಳ್ತಾರೆ 8 ವರ್ಷಕ್ಕ 3 ವರ್ಷಕ್ಕ ನಗರ ರಸೀದಾಜಿ ಅಧ್ಯಕ್ಷ ಆಗಿ ಹೇಳ್ತಾರಲ್ಲ ಎಲ್ಲಾ ಹಿರಿಯಗಳು ಆಲಿಮ್ ಮಾಡಿ ಬಿಚ್ಚಿದೆ ನನಗೆ ಅಧ್ಯಕ್ಷ ಆಗಿ ಹೇಳ್ತಾರೆ ಹಾಗೆ ಸವಲು ನಿಮಗೆ ರಾಜೀನಾಮೆ ಗೊತ್ತಿಲ್ಲ ನೀವು ಮುಂದುವರಿಯಲು ನಿങ്ങളുള്ള ചെന്ന അതിൽ പിന്നെ സിക്രി ഞങ്ങളെ കമ്മിറ്റി ನಿರ್ಧಾರ ಪ್ರಕಾರ ನಂಗ ಕೋರ್ಟು ಎಂದಿಗೂ പോയി ಮುಸ್ತಫನ್ ಕೂಡ ಚಂತೆ ನಂಗ ಹಮ್ಜಾ ಸಾಹೇಬ್ ಅಧ್ಯಕ್ಷ ಇಟ್ಟಿಗೆ ಮೊತ್ತಕು ರೈಟ್ ವೇ ಉರ್ದಿ ಬಂದೋಟು ಗಲ್ಲಿ ಚುತ್ತೊಂಡಿಗೆ ಮೊತ್ತಕು ನಂಗ ಕೋರ್ಟು ಬೈತಿಲ್ಲ ನಂಗ ಪುದು ದೂರ ಕೊಡ್ತದೆ ಮಾತ್ರ ವಜಾಕ ಚಂತಿಲ್ಲ ನೀಗ ಈ 3 ವರ್ಷದ ವಜಾಕ ನಂಗ ಕೋರ್ಟ್ ಇಂದ ಬೇರೆ ಚೋದ್ರೆ मरहूम यूटी फरीद मरहूम पीएम इदिनबाक मरहूम अजीज शेख मंत्री आयನ ಸಂದರ್ಭದಲ್ಲಿ ಈ ಉಳ್ಳಾಳ ತರಗತಿ ಕರ್ನಾಟಕ ಸರ್ಕಾರ ಪಿಡಿಕೆ ಬಂತು ಕರ್ನಾಟಕ ಸರ್ಕಾರ ತನ್ನ ಕೈ ಕಳ್ಕೊ ಬಂತು ಅಪ್ಪ ಸನ್ಮಾನ್ಯ यूटी फरीद ಇದಿನಬಾಕ ಅಂದತ ನೇತಾಕಮಾರು ಕಾಂಗ್ರೆಸ್ ಅದೇ ಪಲಕಗಳ ಹಿರಿಯಣ್ಣ ಬಾರು ಅಂಗ ಸಮಯ ಇರ್ತದೆ ದೇವರಾಜಾರ್ಸಿಂಚ ಮುಖ್ಯಮಂತ್ರಿಗಳು ಬೆಟ್ಟಿದ್ದಾರೆ ಉಳ್ಳಾಳ ತರಗತಿಯಲ್ಲಿ ಬಂದ ಪೈಸೆ ಪಾವಕಗಳ ಮುಂಗಿತ್ತಿಗೆ അങ്ങനെ സീറ്റ് സംഘടനയ്ക്ക് പോകണ്ടു അങ്ങനെ സ്കൂൾ പഠിക്കൊക്കെ പോകണ്ടു ഇവിടെ സ്കൂളിംഗ് കാക്ക ബോർഡ് സ്കൂൾ തന്നെ ഒരേ ഒരു സ്കൂളിംഗ് ഈ മതൽ തങ്ങളുടെ പൈസത്തിൽ എന്റെ സലപ്പിൻ ജമാഅത്തും ಎಂದು ಆಫೀಸರು ಸುಳ್ಳು ಎಲ್ಲ ಆಯ್ತು പഠിച്ചതിലേക്ക് അത് മതൽ തങ്ങളുടെ പൈസത്തെ ಕಾಸಿಲ್ ಖರ್ಚಾಕ ಸ್ಕೂಲ್ ಅದ್ರ ಅನುಮತಿ ಕೊಡ್ತಾರೆ ಡ್ಯೂಟಿ ಫರೀದು ಅಂತ തന്നെ ದಾಖವನ അങ്ങനെ ವಾದ ಆಗಿದ್ದು ಚಂದ್ರಾಜ್ ಕೂಡಲೇ ರಾಯಲ್ಟಿ ಕೈಕೊಳ್ತೀರಾ ನಿಗ ಸರ್ಕಾರದ ಬಿಡಿಕೊಳ್ತೀರಾ ಹಾಗೆ ಚಂಪುಡಿಗೆ ರಿಯಾಯಿತಿ ಕೊಡ್ತಾರೆ ಇದರ ಸರ್ಕಾರ ಸ್ವಾತಂತ್ರ್ಯ ಆಗಿದ್ದಿಲ್ಲ ನಂಗೆ ಹೊರಾಗಮ ಜಂಗಾಗಮ ಅಂತ ಕೋರ್ಕೊಂಡಿರ್ತೀವಿ ನೀಂದ್ರ ಹಾಕ್ಯಾರಿ ಕೂಡ ಕಕ್ಕಲಾದ ಚೊಂತು ನಿಂಗೆ ಅರ್ಜಿ ಬೆಚ್ಚಾರಿ ಆಗ 35 ಪಲ್ಲಿಗೂ ಮನ್ನಾರಿ ಅವರುಲ್ಲ ಆಸ್ತಿಯ ಕಂಗಾಕ್ಯಾರಿ ಆಗ ಚೊನ್ನಾರಿ ಉಲ್ಲಾಂತ ಪಲ್ಲಿಗೆ ಇತ್ತರ ಕೋಟಿ ಹೊರಮಾಡ ಬಂಡಿ ಕಂಕಾಕಿ ಚೊನ್ನಾರಿ 1 ಕೋಟಿ 80 ಲಾಖ ಉಲ್ಲಾಂತ ದರ್ಗ ಮಕ್ಕಳಿಗೆ ತರಲು ಸರ್ಕಾರಕ್ಕೆ ತರಲು ಚೊನ್ನಾರಿ ಚೆನ್ನಾಗಿ ಹಿರಿಯರ ಈ ಗಂಡ ಪಲ್ಕೆ ಕೆಟ್ಟಲು ಓಪನ್ ಮಾಡಿದ್ರೆ ಊರ್ತ ಪಾವತಂತಿ ಇಂಡಿ ರಸೀದಾಜಿಗೆ പറഞ്ഞുകൊണ്ടുള്ളതായി ಊರ್ತ ಕಮಿಟಿಗೆ പറഞ്ഞുകൊണ്ടുള്ളതായി അവന്റെ പിന്നലെ വങ്ങിയിട്ടു 12000 ഇതേ ಸಿಎಂ ಅವರಿಂದ ಹಗತ್ತು ಕೊಡ್ತ ಪೈಸ അങ്ങനത്തെ ಪೈಸ ಪಾವತಿಗೆ ಕೊಡ್ತ ಪೈಸ ಸರ್ಕಾರത്തെ ಖಜಾನಿಗಳನ್ನ ಕೊಡ್ತಾರ ಅದು ಕೈತಲಂಗ ಕೊಡ್ತಿರ್ತೀವಿ ಅದು ಕೈತೆ ಕೋಟಿಗೆ ಸರ್ಕಾರത്തെ ಕೂಡ ಕೂಡಿತು ಇಂದು ದಿನದಲ್ಲಿ ವಜಾಕ ಬಂದಾರ ಇನ್ಶಾ ಅಲ್ಲಾ ಈ ರಾಯತನೆಲ್ಲಗಳ ದೂರನ್ಕೊಂಡು ಈ ರಾಯತನೆಲ್ಲಗಳ ತೀರ್ಪು ಇನ್ಶಾ ಅಲ್ಲಾ ನಲ್ಲ ತೆರಳು ಕಾಣುತ್ತದೆ ವಿಶ್ವಾಸ ಉಂಟು ಹಾಗೆ ಸವಲು ರಸೀದಾಜರ ಕಮಿಟಿ ಐತೆ ನಾನು ಹೋಗಿದೆ ನಾನು ಬಿಪಿ ಸಿಂಗ್ ದೇವಿಯ ಗೌಡನ ನಡು ಎಂಸಿ ಹಾಕಿದ ವ್ಯಕ್ತಿ ನಾನು ಸಭೆಯಲ್ಲಿ ನಿಂದು ನೋಡ್ತೇವನು ಚಂದ ಮೀಟಿಂಗ್ ನೋಡ್ತೇವನು ನಾನು ಅದಕ್ಕೂ ಪಟ್ಟ ಫಸ್ಟ್ ಭಾರತನೇ ರಸೀದ್ ಹಾಜೆ ಸಭೆಯ ಕಂಟ್ರೋಲ್ ಹಾಕಿದ ಸ್ಟೈಲ್ ಅದು ತೆರಳು ಬಂತು ನೋಡ್ಕೊಂಡು ಹಿಂಗೆಂತ ನೇತಾವಲ್ಲ ಅವರು ನಂಗಾರಿ ರೈಟ್ ಪೋಯಿಂಟ್ ವ್ಯಕ್ತಿ ಮಾಡ್ತಾನ ಅಲ್ಲ ಎಂಚಿನಿಕ್ಕೂ ತಾಕತ್ತಿಲ್ಲ ಅಂತ ಸಂಸಾರ ಬೋಲ್ತಾಗ ಬೇಡ ಏ ಭಾಷೆ ಪಲ್ಕೋಬೇ ಶಕ್ತಿ ಉಳ್ಳದ ವ್ಯಕ್ತಿ ಅಯ್ಯಲ್ಲಿ ಎಸ್ಎಸ್ಎಫ್ ನೋಕಿಲ್ಲ ಎಸ್ಕೆ ನೋಕಿಲ್ಲ ಆರು ನೋಕಿಲ್ಲ ಕಷ್ಟದಲ್ಲಿ ಉಳ್ಳದ ಅವರು ಬಹಳ ಚೌದು ಅಯ್ಯಲ್ಲಿ ಸೆಟ್ರ ಕೊಲೆ ಬಿಟ್ಟ ವ್ಯಕ್ತಿಗೆ
അവന്റെ പ്രീമിയർ മങ്ങിലാവുമ്പോ 12,000 കൊടുക്കുമ്പോ ആ ചെങ്ങായി ഊർ തകയില്ലായിരുന്നു ഇല്ലാന്ന് കൊടുക്കുന്നു ഒരു വ്യക്തി എത്തിക്കുന്നത് അബ്ദുൽ റഷീദ് ഹാജി ഇങ്ങനത്തെ സംയമമൂർത്തി ഇങ്ങനത്തെ താഴ്മര മനുഷ്യ അല്ല ഞങ്ങളെ നേതാവാണ് ಅದಕ್ಕಾಯ್ತು ನಾನು ಅಯ್ಯಲ ಮೀಟಿಂಗ್ ಚಂದ ಕಂಡಿದ್ದ ಇಲ್ಲ ಸ್ಟೈಲು ಅಯ್ಯಲು ನೇತೃತ್ವ ಕೊಡುತ್ತದೆ ಅವರು ಮಾರ್ಗದರ್ಶನ ಅಯ್ಯಲು ಕೊಡುಕು ಅಯ್ಯಲು ಬಿಟ್ಟುಳ್ಳದಾರೆ ಆ ತಾಳ್ಮೆ ಅಯ್ಯಲು ಉಳ್ಳದಾರೆ ಆ ಒಂದು ದಿಕ್ಸೂಚಿ ಅದರ ನೋಕಿದ ಕೈಗೆ ಬೆಂಬಲ ಕೊಡ್ತಾರ ನಾನು ಅಧ್ಯಕ್ಷ ಅವರದ್ದು ಬಿಡಿಯಲ್ಲ ರಸೀದ್ ಆಗಿರುವುದಾರೆ ಮೆಲ್ಲತನ ನನ್ನ ಕೈಲಿ ಬೇನು ಚೆಂಗಾಯ ನಿಂದ ಕೈಲಿ ಬೇನು ಅದು ನಿನ್ನ ಕೈಲಿ ಫಸ್ಟ್ ಮುಂದಾಕಿ ನಿಂದ ಹಾಲಿನ ಮಾರಕು ಇಲ್ಮಿಂದ ಹಾಗೆ ಹಾಕಲ್ಲ ಅಂತ ಬಹುಶಃ ಕೇಂದ್ರ ತೆರಳು ಸರ್ಕಸ್ ಸಾತ್ರ ಇಟ್ಕೊಂಡು ಹಂಗ ನಲ್ಲ ಹಾಲಿ ಮಾಡ್ತಾ ಇರಲಿ ಹೀಗಂತ ಮನುಷ್ಯ ವಿರೋಧ ಹಾಕೋ ಸಾಧ್ಯವೇ ಇಲ್ಲ ನಾನು ನಿಕ್ಕಿನ ಹಾಲಿನ ಮಾರ ಬೆಂಬಲ ನಿಂತಿಲ್ಲ ಈ ತರ ಚೊಂತು ನನ್ನ ಒಮ್ಮಪ್ಪಗ ಮಾರ ನನ್ನ ರಾಯತ ಚೆಂಗಾಯಿ ಮಾರ ಈ ನೊಂಬಲ ಅಂಕ ತಟ್ಟಲು ಈ ರಾಯತ ಇಸತ್ತೆ ಅದು ಒಳ್ಳೆಯದು ಉಳ್ಳಾಲ ಅದು ಇಬ್ರಾಹಿಂ ಹಾಜಿದೆ ಮಾರ್ಗದರ್ಶನದಲ್ಲಿ ಹೋಗು ತೆಕ್ಕರ ಬಂದವರೆ ನಿರ್ದೇಶನದಲ್ಲಿ ಹೋಗಲ್ಲ ತೆಕ್ಕರಾಗ ಪೈಸೆ ಹೊತ್ತು ಆಗಲೇ ಸೀಟ್ ಸಂಗಟ ಸುಮಾರು ಆಗಿ ಆಗಲೇ ದೇಶ ಈಡೇರಿಂಗ್ ಮಾತ್ರ ಪೈಸೆ ಉಲ್ಲಾಸ ದರ್ಗದ ಪೈಸಾ ಅದು ಫಸ್ಟ್ಗೆ ಉಲ್ಲಾಸಕ್ಕೆ ಸಂದಲು ಅದು ಇಬ್ರಾಹಿಂ ನಡ್ಕತ್ತ ಅವತ್ತುಗಲ್ಲ ಸಂದಗಳು ಚಂದ ನಿಗಲಿಟ್ಟ ಹೋಗ್ಬೇಕು ಉಂಟು ಇದ್ರೆ ನಗ ಸಮರ್ಥವಾಗಿ ಎದುರಿಸಿಲ್ಲ ಇದರ ಗುರುತರ ಪರಿಣಾಮಗಳಿಗೆ ಕಿಟ್ಟುಂಡು ಚಂದು ನನ್ನ ಪಲ್ಕದ ಬೈ ಹಾಕರೆ ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು